ವಿಶೇಷವಾಗಿ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಆಶಯದಲ್ಲಿ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮ ಇದೇ ಬರುವ ಸೆಪ್ಟೆಂಬರ್ 27 ಮತ್ತು 28ಕ್ಕೆ ನಡೆಯಲಿಕ್ಕಿದೆ. ಕಳೆದ 2 ವರ್ಷದಿಂದ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮ ಆರ್ಯದಮೂರ್ತಿ ಮಹಾತ್ಮ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ಅಲ್ಲಿಯ ಗದ್ದೆಯಲ್ಲಿ ಬಹಳ ವಿಶೇಷವಾಗಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ 2 ವರ್ಷ ಕೂಡ ಆಗಿದೆ. ವಿಜಯ ಸಾಮ್ರಾಟ್ ಸಂಸ್ಥೆ 2020ರಲ್ಲಿ ನಾವು ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೆವು. ಕೋವಿಡ್ನ ತೊಂದರೆ ಬಂದಾಗ ಆ ನಿಟ್ಟಿನಲ್ಲಿ ನಾವೇ 10 ಗೆಳೆಯರು ಸೇರಿಕೊಂಡು ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ನಾವು ಆ ಸಂದರ್ಭದಲ್ಲಿ ಕಟ್ಟಿದ್ದೆವು. ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡುವ ಮುಖಾಂತರ ಸಂದರ್ಭದಲ್ಲಿ 3,000ಕ್ಕೂ ಅಧಿಕ ಫುಡ್ ಕಿಟ್ ಅನ್ನ ಬಡವರಿಗೆ ಕೊಡುವ ಮುಖಾಂತರ, ವರ್ಷದಲ್ಲಿ ಒಂದು ಮನೆಯನ್ನ ಕಟ್ಟಿಕೊಡುವ ಮುಖಾಂತರ, ಅಂದ್ರೆ ನಮ್ಮ ತಾಲೂಕಿನ ಕಡು ಬಡವರು ಮನೆ ಇಲ್ಲದಂತ ಪರಿಸ್ಥಿತಿ ಇದ್ದವರಿಗೆ ಅವರನ್ನ ನೋಡಿ ವರ್ಷಕ್ಕೆ ಒಂದು ಮನೆ ಕಟ್ಟಿಕೊಡಿಸುವಂತ ಕೆಲಸ ಕಾರ್ಯಗಳನ್ನು ಈ ಹಿಂದಿನ 3 ವರ್ಷದಿಂದ ನಿರಂತರವಾಗಿ ವಿಜಯ ಸಾಮ್ರಾಟ್ ಸಂಸ್ಥೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ. ಅನೇಕ ಕಾರ್ಯಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇದೇ ಬರುವ ಸೆಪ್ಟೆಂಬರ್ 27ಕ್ಕೆ ಮತ್ತು 28ಕ್ಕೆ ನಮ್ಮ 3ನೇ ವರ್ಷದ ಪುತ್ತೂರದ ಪಿಲಿಗೊಬ್ಬು ಮತ್ತು ಪುತ್ತೂರು ಫುಡ್ ಫೆಸ್ಟ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. 27ರಂದು ಸಂಜೆ 4 ಗಂಟೆಗೆ ಫುಡ್ ಫೆಸ್ಟಿನ ಉದ್ಘಾಟನೆ ಆಗಲಿಕ್ಕಿದೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಲ್ಲಿಯ ಯುವಜನತನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಮುಲ್ಲಿಯ ಕೇಶವ ಪ್ರಸಾದ್ ಅವರು, ಹಾಗೆ ಬಟ್ ಅಂಡ್ ಬಟ್ ಪ್ರಾಡಕ್ಟಿನ ಇದರ ಮಾಲಕರಾದಂತಹ ಸುದರ್ಶನ್ ಭಟ್ ಬೆದ್ರಾಡಿ ಅವರು ಇವರ ಅಮೃತ ಹಸ್ತದಲ್ಲಿ ಫುಡ್ ಫೆಸ್ಟ್ ಇನಾಗ್ರೇಷನ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 4ರಿಂದ ರಾತ್ರಿ ತನಕ 28ರಂದು ಫುಡ್ ಫೆಸ್ಟ್, ಜೊತೆಗೆ 28ರಂದು ಬೆಳಿಗ್ಗೆ 10 ಗಂಟೆಯಿಂದ ಫಲವಾಗಿ ರಾತ್ರಿ ತನಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದಿತ್ಯವಾರ 28ರಂದು ಬೆಳಿಗ್ಗೆ ಸುಮಾರು 10 ಗಂಟೆಗೆ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮದ ಉದ್ಘಾಟನೆ ಆಗಲಿಕ್ಕಿದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿಕ್ಕೆ ಶ್ರೀ ಶ್ರೀ ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು, ಕ್ಷೇತ್ರ ಎಡನೀರು ಮಠ ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ GL ಆಚಾರ್ಯ, ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಬಲರಾಮ್ ಆಚಾರ್ಯ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಬೆಳಿಗ್ಗೆ ನಡೆಯಲಿಕ್ಕಿದೆ. ಬೆಳಿಗ್ಗೆ ನಡೆಯುವಂತಹ ಕಾರ್ಯಕ್ರಮ ಮತ್ತು ನಿರಂತರವಾಗಿ ರಾತ್ರಿ ತನಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮಧ್ಯನಂತರದ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಹಾಗೆ ಬಿಜೆಪಿಯ ರಾಜ್ಯದ ಯುವ ನಾಯಕರು, ಈಗ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ CT ರವಿ ಅವರು ನಮ್ಮ ಈ ಕಾರ್ಯಕ್ರಮ ಪುತ್ತೂರದ ಪಿಲಿಗೊಬ್ಬು ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಜೊತೆಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿ ಅವರು, DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ML ರಾಜೇಂದ್ರ ಕುಮಾರ್ ಅವರು, ಪುತ್ತೂರಿನ ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು, ಮಾಜಿ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ರವರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಪಟೇಲ್ ಅವರು, ಹಾಗೆ ಹಲವಾರು ಮಂದಿ ಗಣ್ಯರು ಮತ್ತೆ ಧಾರ್ಮಿಕ ಮುಖಂಡರು, ರಾಜಕೀಯ ನೇತಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಒಟ್ಟು ನಮ್ಮ ಪಿಲಿಗೊಬ್ಬು ಕಾರ್ಯಕ್ರಮದಲ್ಲಿ ಈ ಬಾರಿ 8 ನಮ್ಮ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ 8 ಆಹ್ವಾನಿತ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಒಂದು ತಂಡಕ್ಕೆ 22 ನಿಮಿಷದ ಕಾಲಾವಕಾಶ ನಾವು ಒಂದು ತಂಡಕ್ಕೆ ಕೊಡ್ತೇವೆ. ಅಂದ್ರೆ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಅದಕ್ಕೆ 22 ಅಂದ್ರೆ ಅದರಲ್ಲಿ 23 ನಿಮಿಷ ಅಂದ್ರೆ 20 ನಿಮಿಷ ಆಗಿ 1 ನಿಮಿಷ ಬ್ರೇಕ್ ಕೊಟ್ಟು 2 ನಿಮಿಷ ನಡಲಿಕ್ಕಿದೆ. ಒಟ್ಟಿಗೆ 23 ನಿಮಿಷದ ಪಿಲಿಗೊಬ್ಬಿನ ಕಾರ್ಯಕ್ರಮ ಆಗ್ತದೆ ಒಂದು ತಂಡಕ್ಕೆ. ಹಾಗಾಗಿ 8 ತಂಡಗಳ ಈ ಬಾರಿ ಭಾಗವಹಿಸ್ತಾ ಇದ್ದಾರೆ. ಕಳೆದ ವರ್ಷದಂತೆಯೇ ಪ್ರಥಮ ಬಹುಮಾನವನ್ನ 3 ಲಕ್ಷ, ದ್ವಿತೀಯ ಬಹುಮಾನ 2 ಲಕ್ಷ ಮತ್ತು ತೃತೀಯ ಬಹುಮಾನ 1 ಲಕ್ಷ.
ಮತ್ತೆ 10,000 ವೈಯಕ್ತಿಕ ಬಹುಮಾನಗಳನ್ನ ನೀಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಭಾಗವಹಿಸಿದ ಎಲ್ಲ ತಂಡಗಳಿಗೆ 50,000 ರೂಪಾಯಿಯ ಗೌರವವನ್ನು ಕೂಡ ನೀಡ್ತಾ ಇದ್ದೇವೆ. ಮತ್ತೊಂದು ಅಲ್ಲಿನ ಪಂದ್ಯಶ್ರೇಷ್ಠ ಪುತ್ತೂರದ ಪಂದ್ಯಶ್ರೇಷ್ಠ ಪಿಳಿ ಎಂಬ ವಿಶೇಷ ಬಹುಮಾನ ಇದೆ. ಅದಕ್ಕೆ 10,000 ಜೊತೆಗೆ ಒಂದು LED ಟಿವಿಯನ್ನು ಕೂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ನೀಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಹಾಗಾಗಿ ವಿಶೇಷ ಮೆರುಗುಗೆ ನಮ್ಮ ಸ್ಯಾಂಡಲ್ವುಡ್ಡಿನ ನಟರು ಹಾಗೆ ಮತ್ತೆ ನಮ್ಮ ಕೋಸ್ಟಲ್ ನಟರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಫುಡ್ ಫೆಸ್ಟ್ ನಲ್ಲಿ ಕೂಡ ಒಂದು 45ಕ್ಕಿಂತ ಹೆಚ್ಚಾಗಿ ಸ್ಟಾಲ್ಗಳಿಗೆ ನೋಂದಣಿ ಆಗಿದೆ. ವಿವಿಧ ಖಾದ್ಯಗಳನ್ನು ಕೂಡ ಪರಿಚಯಿಸುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಕಳೆದ 2 ವರ್ಷದ ಕಾರ್ಯಕ್ರಮ ಕೂಡ ದೇವರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಈ ಬಾರಿ ಕೂಡ ಸೀಸನ್ 3 ನಿಮ್ಮೆಲ್ಲರ ಸಹಕಾರವನ್ನು ನಾವು ನಿರೀಕ್ಷೆಯನ್ನ ಮಾಡ್ತಾ ಮತ್ತೆ ಪುತ್ತೂರಿನ ಮತ್ತು ಹತ್ತೂರಿನ ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂಬ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. 13 ಜನರ ತಂಡವನ್ನು ಮಾಡಿದ್ದೇವೆ. ಈ ಬಾರಿ ಕೂಡ ನಿರಂತರವಾಗಿ 2 ದಿವಸ ಕೂಡ ಸ್ವಚ್ಛತೆಯನ್ನು ನಿರಂತರ ಮಾಡುವ ಮುಖಾಂತರ ಅಲ್ಲಿ ಏನು ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸಗಳನ್ನು ಮಾಡ್ತಾರೆ. ಸ್ವಚ್ಛತೆಗೆ ಮತ್ತೆ ಶಿಸ್ತಿಗೆ ತುಂಬಾ ಆದ್ಯತೆಯನ್ನು ಕೊಟ್ಟಿದೆ. ಒಂದು ಮುಳಿಗುತ್ತಲು ಫ್ರೆಂಡ್ಸ್ ಸರ್ಕಲ್ ಮತ್ತೆ ಎಮ್ಮೆಕೆರೆ ಫ್ರೆಂಡ್ಸ್ ಲಿಸ್ಟ್ ನಾವು ಕೊಡ್ತೇವೆ. ಲಿಸ್ಟ್ ನಾವು ಕೊಡ್ತೇವೆ. ಯಾವ್ದೆಲ್ಲ ಜಾಸ್ತಿ ಇಲ್ಲ, ಕಳೆದ ವರ್ಷದಷ್ಟೇ ಈ ಸಲ 8 ತಂಡ. ಈಗ ಒಂದು ತಂಡದಲ್ಲಿ 15 ಹುಲಿಗಳಿಗೆ ಮಾತ್ರ ಅವಕಾಶ. 20 ನಿಮಿಷದ ನಾವು ಕಾಲಾವಕಾಶವನ್ನು ಕೊಡ್ತೇವೆ. ಮತ್ತೆ 2 ನಿಮಿಷಕ್ಕೆ ಒಂದು ಹುಲಿ ಹುಲಿಗೆ, 1 ನಿಮಿಷಕ್ಕೆ ಒಂದು ಪಂದ್ಯ ಶ್ರೇಷ್ಠ ಪುತ್ತೂರದ ಹುಲಿ, ಒಂದು ಪಂದ್ಯ ಶ್ರೇಷ್ಠ ಕಪ್ಪು ಹುಲಿ, ಅದು 1 ನಿಮಿಷಕ್ಕೆ ಉಂಟು. ಅದಕ್ಕೆ ವಿಶೇಷ ಬಹುಮಾನ ಇದೆ. ಅದು ಇಂಡಿವಿಜುವಲ್ ಪ್ರೈಸ್ 10,000. ಪಂದ್ಯ ಶ್ರೇಷ್ಠ ಪುತ್ತೂರದ ಹುಲಿಗೆ ವಿಶೇಷ ಆಕರ್ಷಣೆಯಾಗಿ ಅದೇ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಈ ಬಾರಿ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೀರಿಯಲ್ ನಟಿಯಾಗಿರ್ತಕ್ಕಂಥ ವೈಷ್ಣವಿ ಅವರು ಕೂಡ ಆಗಮಿಸ್ತಾರೆ. ಮತ್ತೊಂದು ಕೂಡ ಸ್ಯಾಂಡಲ್ವುಡ್ ನಟರನ್ನು ಮಾತಾಡ್ತಿದ್ದಾರೆ. ಇವತ್ತು ನಾಳೆ ಗೊತ್ತಾಗ್ತದೆ ಏನಂತ. ಹೌದು. ಮತ್ತು ನಮ್ಮ ಬಿಗ್ ಬಾಸ್ ನ ಧನರಾಜ್ ಆಚಾರ್, ಈ ಊರಿನ ಪ್ರತಿಭೆ, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಸೂ ಫ್ರಮ್ ಸೋ ಅವರು 4 ಜನ ಕೂಡ ಅದರಲ್ಲಿ ಅಟೆಂಡ್ ಮಾಡಿದಂತಹ 4 ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಯಾರು? ರಾಜ್ ಶೆಟ್ಟಿ ಪ್ರಥಮ ವರ್ಷಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು. ಹಾಗಾಗಿ ಅವರು ಬಿಟ್ಟು ಬೇರೆಲ್ಲ ಬರ್ತಾ ಇದ್ದಾರೆ. JP ತುಮಿನಾಡು ಬರ್ತಾರೆ, ಪ್ರಕಾಶ್ ತುಮಿನಾಡು ಬರ್ತಾರೆ, ದೀಪಕ್ ರೈ ಅವರು ಮತ್ತೆ ಸನಿಲ್ ಅವರು. ಪ್ರಥಮವಾಗಿ ಫ್ರೆಂಡ್ಸ್ ಅಂಗಾರಗುಡ್ಡೆ, ದ್ವಿತೀಯ ಮುರಳಿ ಬ್ರದರ್ಸ್ ಟೈಗರ್ ಗ್ರೂಪ್ ಪುತ್ತೂರು, ತೃತೀಯ ಶ್ರೀದೇವಿ ಉಪ್ಪಳ, ಮತ್ತೆ ಅಗಸ್ತ್ಯ ಅತ್ತಾವರ, ಮತ್ತೆ ಮಹಾಕಾಳಿ ತುಮಿನಾಡು, ಮತ್ತೆ ಅಶೋಕ್ ರಾಜ್ ಬಳಗ ಕಾಡಬೆಟ್ಟು, ಮತ್ತೆ YFC ಎಮ್ಮೆಕೆರೆ, ಮತ್ತೊಂದು MFC ಉಳಿಯಿತು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.